42 ವರ್ಷ ಪ್ರಾಯದ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಭರತನಾಟ್ಯ ಕ್ಷೇತ್ರದ ನನಲಾತ್ ಮಲ್ಲ ಸಾಧನೆ ಮಲ್ಪುನ ಕನದಿನ ಚವನೆ 5 ವರ್ಷ ಪ್ರಾಯದ ಭರತನಾಟ್ಯ ಕಲಿಕೆಯನ್ನು ಸುರುಮಲ್ತಿನ ಶ್ರಾವಣ್ ಉಳ್ಳಾಲ್ ಕೊಲ್ಯ ನಾಟ್ಯನಿಕೇತನದ ಕರ್ನಾಟಕ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ನ ಅಚ್ಚುಮೆಚ್ಚಿನ ಶಿಷ್ಯರೆಡುವರಿ. ನಾಟ್ಯನಿಕೇತನದ ಕಲ್ತದ ಅವಳೆ ಒಂತ ಸಮಯ ನೃತ್ಯ ಗುರುವಾದ ಅಲ್ಪದ ವಿದ್ಯಾರ್ಥಿಗಳಿಗೆ ತರಬೇತಿ ಕೊರಂದು ಅವೆರ್ದು ಬೊಕ್ಕ ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ತನ್ನ ಸ್ವಂತ ನೃತ್ಯ ತರಗತಿಯನ್ನು ಸುರುಮಲ್ತಿನ ಶ್ರಾವಣ್ ಉಳ್ಳಾಲ್ ದೈವ ಭಕ್ತಿಡು ಉಳ್ಳಾಲ ಬಂಡಿಕೊಟ್ಯ ನೇಲೆ ಇಲ್ಲಡು ದೈವದ ಚಾಕರಿಲ ಮಲ್ತೊಂದಿತ್ತೇರು. ಮುಲ್ಪ ಪರಿಚಯ ಆಯ್ನ ಕಿರಣ್ ಉಳ್ಳಾಲ್ರನ ಸಾಂಗತ್ಯಡು ನೃತ್ಯ ಯಕ್ಷಗಾನದ ಪರಿಕಲ್ಪನೆಗೆ ನಾಂದಿಯಾಂಡು. ಅವಿರ್ದು ಬೊಕ್ಕ ಮೊಕ್ಲು ಒಟ್ಟು ಸೇರೊಂದು ಉಳ್ಳಾಲ ಬಂಡಿಕೊಟ್ಯ ನೇಲೆ ಇಲ್ಲದ ಮಂತ್ರದೇವತೆ ಅಪ್ಪನ ಪ್ರೇರಣೆಡು ಮಂತ್ರ ನಾಟ್ಯಕಲಾ ಗುರುಕುಲನ್ನು ಸುರುಮಲ್ತೇರು. ಗುರುಕುಲಗ ಇತ್ತೆ 13 ವರ್ಷ. ಮಂತ್ರ ನಾಟ್ಯಕಲಾ ಗುರುಕುಲದ ಮೂಲಕ ದೇಶ ವಿದೇಶದ ಪ್ರದರ್ಶನ ಕೊರ್ದು ಮಲ್ಲ ಪುದರ ಪಡೆಯಿನ ಶ್ರಾವಣ್ ಉಳ್ಳಾಲ್ ಅವ್ಯತೋ ಶಿಷ್ಯರಿಗೆ ನೃತ್ಯ ಗುರುವಾದ್ಲ ಮಲ್ಲ ಪ್ರೀತಿನ್ ಪಡೆಯಿನಾರು. ಭರತನಾಟ್ಯ ಕ್ಷೇತ್ರಡ್ ನನಲಾತ್ ಮಲ್ಲ ಸಾಧನೆ ಮಲ್ಪುನ ಕನ ಗುರಿನಿಧಿ ಹೊಂದಿತ್ತಿನ ಶ್ರಾವಣ್ ಉಳ್ಳಾಲ್ ಒಂತೆ ಕಾಲದ ಅಸೌಖ್ಯದ ನೆಪಡ್ ಮಾತೆರೆಲ್ನ ಬುರ್ದು ಅಗಲ್ದೇರು. ಈ ಮೇಲಿನ ಅಂತ್ಯ ಸಂಸ್ಕಾರದ ಕ್ರಿಯೆಲು ಬಂಡಿಕೊಟ್ಟೆದ ಇಲ್ಲಲು ಅವಿರ್ದು ಬೊಕ್ಕ ಅಂತ್ಯ ವೇದಿಕಲು ಉಳ್ಳಾಲ ಹಿಂದೂ ರುದ್ರಭೂಮಿಡು ಶನಿವಾರ ಕಾಣೆ ನಡೆತನು. ಮಲ್ಲ ಸಂಖ್ಯದ ಬಂಧುಲು ಅಭಿಮಾನಿಲು ಹಿತೈಷಿಲು ಅಂತಿಮ ದರ್ಶನ ಪಡೆದು ನಮನ ಸಂದಾಯರು. ಉಳ್ಳಾಲ ಶಾಸಕಿಯರು ಸ್ಪೀಕರ್ ಯುಟಿ ಖಾದರ್, ಭರತನಾಟ್ಯ ಗುರು ಶ್ರೀಧರ್ ಹೊಳ್ಳ, ಕುಡ್ಲಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವಕುವೆತ್ತಬೈಲ್, ಪುಗಾರ್ತದ ವಿದ್ವಾಂಸರು ಡಾಕ್ಟರ್ ಅರುಣ್ ಉಳ್ಳಾಲ್, ಶ್ರಾವಣ್ರನ ವ್ಯಕ್ತಿತ್ವದ ಬಗ್ಗೆ ತೆರಿಪಾದ ನುಡಿನ ಮನಸಂದಾಯರು. ನಮಗೆ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವಂತಹ ಬಹುಶಃ ನಮ್ಮ ನಾಟ್ಯ ಗುರು ಅಂತೇಳಿ ಉಳ್ಳಾಲದಲ್ಲಿ ಕಲಿಸಲ್ಪಡ್ತಿದ್ದಂತಹ
ಶ್ರವಣ್ ಉಲ್ಲಾಲ್ ಅವರು ಇವತ್ತು ಅಗಲಿರುವುದು ನಮ್ಗೆ ಅತ್ಯಂತ ನೋವಿನ ಇವತ್ತು ವಿಚಾರ. ಬಹುಶಃ ಇವತ್ತು ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಮೈಗೂಡಿಸಿಕೊಂಡು ಭರತನಾಟ್ಯ ಮತ್ತು ಇನ್ನಿತರ ಆ ಒಂದು ಸಂಸ್ಕೃತ ಕಲೆಯಲ್ಲಿ ತನ್ನ ತೊಡಗಿಸಿಕೊಂಡು ಬಹುಶಃ ನಮ್ಮ ಉಲ್ಲಾಲ ಮೋಹನ್ ಗುರೂಜಿಯವರು ಭರತನಾಟ್ಯದಲ್ಲಿ ಇವತ್ತು ಬಹಳಷ್ಟು ಜನರಿಗೆ ಗುರೂಜಿ ಆಗಿರುವಂತಹ ಅವರಲ್ಲಿ ಅತ್ಯಂತ ಸಣ್ಣ ಪ್ರಾಯದಲ್ಲೇ ಇವತ್ತು ಅವು ಸೇರಿಕೊಂಡು ಆ ಭರತನಾಟ್ಯ ಮತ್ತು ಇನ್ನಿತರ ಸಂಸ್ಕೃತಿ ಕಲೆಗಳನ್ನು ಕಲಿತು ಅದನ್ನು ಬಹುಶಃ ಯುವಕರಿಗೆ ಮತ್ತು ಯುವ ಜನಾಂಗಕ್ಕೆ ವಿದ್ಯಾ ಸಮುದಾಯಕ್ಕೆ ಆ ವರ್ಗಾಯಿಸಲಿಕ್ಕೆ ಶ್ರವಣ್ ಉಲ್ಲಾಲ್ ಅವರು ದೊಡ್ಡ ಮಟ್ಟದ ಶ್ರಮವನ್ನು ವಹಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅರ್ಜಿಯನ್ನು ಹಾಕದೆ ಜಿಲ್ಲಾಡಳಿತ ಗುರುತಿಸಿಕೊಂಡು ಅವರಿಗೆ ಜಿಲ್ಲಾ ಮಟ್ಟ ರಾಜ್ಯೋತ್ಸವ ಪ್ರಶಸ್ತಿ ಕುರಿತು ಬಂದಿದ್ದಾರೆ. ಬಹುಶಃ ಅವತ್ತು ಅಗಲಿದ್ದಾರೆ. ಇದು ನಮಗೆ ತುಂಬಲಾರದ ಇವತ್ತು ನಷ್ಟ ಇವತ್ತು ಆಗಿದೆ ನಮ್ಮ ಕಲೆ ಮತ್ತು ಸಂಸ್ಕೃತಿಗೆ ಇವತ್ತು ಸಂಬಂಧಪಟ್ಟಾಗೆ. ಬಹುಶಃ ಅವರೆಲ್ಲ ವ್ಯಕ್ತಿತ್ವವನ್ನು ನಮ್ಮ ಸಮಾಜ ಯುವಕರು ಯಾರಿಂದ ಅವರು ಇವತ್ತು ಶಿಕ್ಷೆ ಒಂದು ತರಬೇತಿಯನ್ನು ಪಡೆದಿದ್ದಾರೆ ಅವ್ರು ಮುಂದುವರಿಸಿಕೊಂಡು ಹೋಗಿ ಶ್ರವಣ್ ಉಲ್ಲಾಲ್ ಹೆಸರನ್ನು ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಅವರ ಸಂದಾಜನೆ ಇವತ್ತು ಅರ್ಪಿಸ್ತೇನೆ. ಅವರ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿಯ ಪರಮಾತ್ಮನು ಕೊಡಲಿ ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಗೌರವಪೂರ್ವಕವಾಗಿ ನಾನು ಶ್ರದ್ಧಾಂಜಲಿ ಸಮರ್ಪಿಸ್ತೇನೆ. ವಿದ್ವಾನ್ ಶ್ರವಣ್ ಉಲ್ಲಾಲ್ ನಮ್ಮ ಭರತನಾಟ್ಯದ ಒಂದು ಪ್ರತಿಭಾವಂತ ಯುವ ಕಲಾವಿದ ಅಂದರೆ ತಪ್ಪಲ್ಲ. ಅವನ ಆ ಸಣ್ಣ ಪ್ರಾಯದಲ್ಲೇ ಏನೆಲ್ಲ ಸಾಧಿಸಬೇಕು ಅಂತ ಹೇಳುವಂಥದ್ದನ್ನು ಅದನ್ನು ಸಾಧಿಸಿದ್ದಾನೆ. ಸರಳತೆ, ಸಭ್ಯತೆ, ಸೃಜನಶೀಲತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡಂಥ ಕಲಾವಿದ. ಜೊತೆಗೆ ಅವನ ಗುರುಗಳು ಹಾಕಿಕೊಟ್ಟಂತಹ ಉಳ್ಳಾಲ ಮೋಹನ ಕುಮಾರ್ ಇವರ ಒಂದು ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಇವನು ಒಬ್ಬ. ಯಾಕೆ ಅಂತ ಹೇಳಿದರೆ ಅವನಲ್ಲಿ ಗುರುಗಳು ಏನೆಲ್ಲ ಅವರ ಜೀವನದಲ್ಲಿ ಅಳವಡಿಸಿಕೊಂಡ್ರೋ ಅದನ್ನು ಇವನ ಜೀವನದಲ್ಲಿ ಅಳವಡಿಸಿಕೊಂಡ. ತಾಳಪಕ್ವತೆ, ಹಾಗೆ ಅಡವುಗಳಲ್ಲಿ ಶುದ್ಧತೆ, ಅದೇ ರೀತಿ ಮಕ್ಕಳನ್ನು ಹೇಗೆ ತಯಾರು ಮಾಡಬೇಕು ಅಂತ ಹೇಳುವಂಥದ್ದನ್ನು ಸಹ ಮೈಗೂಡಿಸಿಕೊಂಡು ಆ ಮುಖೇನ ಮಂತ್ರ ನಾಟ್ಯ ಗುರುಕುಲವನ್ನು ಈ ಪರಿಸರದಲ್ಲಿ ಸ್ಥಾಪಿಸಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆ ಕಲಾ ಸೇವೆಯನ್ನು, ಕಲಾ ಸರಸ್ವತಿಯ ಸೇವೆಯನ್ನು ಮಾಡ್ತಾ ಇದ್ದಾನಲ್ಲ, ಇದು ನಿಜಕ್ಕೂ ಒಂದು ನಾವೆಲ್ಲರೂ ಮೆಚ್ಚಿಕೊಳ್ಬೇಕಾಗುದು. ಆದರೆ ವಿಧಿಯ ಲೀಲೆಯೇ ಬೇರೆ. ನಾವು ಎಷ್ಟು ದಿನ ಬದುಕಿರ್ತೇವೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಬದುಕಿದಾಗ ಆತ ಸಮಾಜಕ್ಕೆ ಏನು ಕೊಟ್ಟಿದ್ದಾನೆ, ಅವನು ಏನು ಸಾಧಿಸಿದ್ದಾನೆ ಅಂತ ಹೇಳುವಂಥದ್ದು ಮುಖ್ಯ. ಈ ನಿಟ್ಟಿನಲ್ಲಿ ಶ್ರವಣ್ ಇವತ್ತೆಲ್ಲರಲ್ಲೂ ಸಹ ಎಲ್ಲರಿಗೂ ಅಚ್ಚುಮೆಚ್ಚಿನ ಒಬ್ಬ ಗುರುವಾಗಿ, ನಮ್ಮ ನಾಟ್ಯ ನಿಕೇತನದ ಬಳಗಕ್ಕೂ ಸಹ ಒಬ್ಬ ಅಚ್ಚುಮೆಚ್ಚಿನ ನಮ್ಮ ಬಂಧುವಾಗಿ ಅವನು ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾನೆ. ಅವನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮಾತ್ರವಲ್ಲ, ಅವನ ಆ ಕಲಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿ ಅವನ ಧರ್ಮಪತ್ನಿ ಹಾಗೆ ಅವನ ಎಲ್ಲ ಸೇರಿಕೊಂಡು ಮುಂದುವರಿಲಿ. ಮಂತ್ರ ನಾಟ್ಯ ಗುರುಕುಲ ಇದು ಈ ಪರಿಸರದಲ್ಲಿ ಬೆಳಗಬೇಕು. ಮುಂದಿನ ಇಲ್ಲಿಯ ಮಕ್ಕಳಿಗೆ ಇದೊಂದು ದಾರಿದೀಪ ಆಗಬೇಕಂತ ನಾನು ಆಶಿಸ್ತಾ ಇದ್ದೇನೆ. ನಾನು ಶ್ರೀಧರ ಹೊಳ್ಳ, ಭರತಾಂಜಲಿ ನೃತ್ಯ ಸಂಸ್ಥೆಯ ನಿರ್ದೇಶಕ, ಆಮೇಲೆ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತಿನ ನಾನು ಜೊತೆ ಕಾರ್ಯದರ್ಶಿ. ನಮ್ಮೊಂದಿಗೆ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ರಾಜರ್ಷಿ ಉಳ್ಳಾಲ್ ಇದ್ದಾರೆ. ಉಳ್ಳಾಲ ಮೋಹನ ಕುಮಾರ್ ಅವರ ಸುಪುತ್ರಿ ರಾಜರ್ಷಿ ಉಳ್ಳಾಲ್ ಸಹ ಅವನಿಗೆ ಇದು ನೃತ್ಯವನ್ನು ಕಲಿಸಿಕೊಟ್ಟಿದ್ದಾರೆ. ಹಾಗೆ ಮಂಗಳೂರಿನ ಹಿರಿಯ ನೃತ್ಯ ಶಿಕ್ಷಕಿ ನೃತ್ಯ ಭಾರತೀಯ ವಿದುಷೆ ಗೀತಾ ಸರಳರಿದ್ದಾರೆ. ನಮ್ಮ ಸನಾತನ ನಾಟ್ಯಾಲಯದ ಗುರುಗಳಾದಂತಹ ಶಾರದಾ ಮಣಿಶೇಖರ್ ನಮ್ಮ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದಾರೆ. ಪರಿಷತ್ತಿನ ಕೋಶಾಧಿಕಾರಿ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ಶ್ರೀಯುತ ಸುರೇಶ್ ಅತ್ತ ಅವರಿದ್ದಾರೆ. ಹಾಗೆ ನಮ್ಮ ಪ್ರತಿಭಾನ್ವಿತ ಈ ಪರಿಸರದಲ್ಲಿ ಇನ್ನೊಬ್ಬ ಪ್ರತಿಭಾನ್ವಿತ ಕಲಾವಿದ ಶ್ರೀಯುತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇದ್ದಾರೆ. ಕವಿತಾ ಅವರಿದ್ದಾರೆ. ಹಾಗೆ ಅವರ ಸಹಪಾಠಿ ಕವಿತಾ ಅವರಿದ್ದಾರೆ. ಹಾಗೆ ಶ್ರೀಮತಿ ಚಂದ್ರಿಕಾ ಅವರಿದ್ದಾರೆ. ಲತಾ ಶಶಿಧರನ್ ಇದ್ದಾರೆ. ಎಲ್ಲ ನೃತ್ಯ ಗುರುಗಳು. ಇವತ್ತು ನಾವು ನಿಜಕ್ಕೂ ನಮ್ಗೆ ದುಃಖ ಆಗ್ತಾ ಉಂಟು. ಒಂದು ಲೆಕ್ಕದಲ್ಲಿ ನಮ್ಗೆ ಇದೊಂದು ನಂಬಲು ಅಸಾಧ್ಯವಾದಂತ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಲ್ಲ. ಹಾಗಾಗಿ ನಾವೆಲ್ಲರೂ ಅವನಿಗೆ
ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇವೆ. ಆ ನಟರಾಜನು ಅವನಿಗೆ ಸದ್ಗತಿ ಕೊಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬಂಡಿಗುಡ್ಯದ ನಿವಾಸಿಯಾಗಿರುವಂತಹ ನೃತ್ಯ ಗುರುಗಳಾದ ಶ್ರವಣ್ ಉಳ್ಳಾಲ್ರವರು ಇಂದು ಈ ಲೋಕದ ಪಯಣವನ್ನು ಮುಗಿಸಿ ನಿನ್ನೆ ರಾತ್ರಿ ದೇವರ ಪಾದವನ್ನು ಸೇರಿದ್ದಾರೆ. ಶ್ರವಣ್ ಉಳ್ಳಾಲ್ರ ಬಗ್ಗೆ ಹೇಳುವುದಾದರೆ ಬಹಳ ಒಂದು ಶಿಸ್ತಿನ ಸಿಪಾಯಿಯಾಗಿದ್ದು, ಒಬ್ಬ ಕಲಾವಿದನಿಗೆ ಇರುವಂತಹ ಯಾವುದೇ ಅಹಂ ಯಾವುದೂ ಇಲ್ಲದೆ ಬಹಳ ಸಾಧು ಸ್ವಭಾವದ ವ್ಯಕ್ತಿ. ತಾನೊಬ್ಬ ದೊಡ್ಡ ನೃತ್ಯ ಕಲಾವಿದ ಅನ್ನೋ ಒಂದು ಯಾವುದೇ ಅಹಂ ಇಲ್ಲದೆ ಎಲ್ಲರೊಂದಿಗೂ ಸೌಮ್ಯ ಸ್ವಭಾವದೊಂದಿಗೆ ವರ್ತಿಸುವಂತಹ ಒಂದು ಒಳ್ಳೆಯ ಜೀವನ ಚರಿತ್ರೆ ಹೊಂದಿರುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅನೇಕ ಶಿಷ್ಯ ಸಮೂಹವನ್ನು ಹೊಂದಿಕೊಂಡಂತಹ ಇವರು ಶಿಸ್ತಿನ ಸಿಪಾಯಿಯಾಗಿ ಅನೇಕ ಶಿಷ್ಯಂದಿರನ್ನು ಈ ನೃತ್ಯ ತರಬೇತಿಯಲ್ಲಿ ಭರತನಾಟ್ಯದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ. ಇವರನ್ನು ಗುರುಗಳಾಗಿ ಪಡೆದಂತಹ ನಮ್ಮ ಎಲ್ಲ ಅವರ ಶಿಷ್ಯಂದಿರು ಕೂಡ ತುಂಬ ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಚ್ಛೆ ಪಡ್ತೇನೆ. ಯಾವಾಗಲೂ ಒಂದು ಕಲಾವಿದರಿಗೆ ತನ್ನದಾದ ಅಹಂ ಇರುತ್ತದೆ, ಅದು ಯಾವುದೇ ಇಲ್ಲದೆ ಅತ್ಯಂತ ಸಾಧು ಸ್ವಭಾವ, ಯಾರಿಗೂ ಮನಸ್ಸಿಗೆ ನೋವಾಗದಂತೆ ವರ್ತಿಸುವಂತಹ ಒಳ್ಳೆಯ ಒಬ್ಬ ನೃತ್ಯ ಗುರುವಾಗಿ ನಮ್ಮ ಶ್ರವಣ್ ಉಳ್ಳಾಲ್ರವರು ತನ್ನ ಪಯಣವನ್ನು ಇವತ್ತು ಮುಗಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನೀಡಿ ಅವರ ಕುಟುಂಬದವರಿಗೆ, ಅವರ ಶಿಷ್ಯವರ್ಗಕ್ಕೆ, ಅವರ ಸಂಬಂಧಿಕರಿಗೆ ಅವರ ಒಂದು ಅಗಲುವಿಕೆಯ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಆ ಭಗವಂತನು ಕೊಡಲಿ. ಅವರ ಆ ಜೀವಾತ್ಮವು ಆ ದೇವರ ಸನ್ನಿಧಿಯಲ್ಲಿ ಸೇರಿ ಇನ್ನು ಮುಂದೆ ಎಲ್ರಿಗೂ ಆ ಶಿಷ್ಯಂದ್ರಿಗೆ ಆಶೀರ್ವಾದ ಮಾಡುವಂತಹ ಶಕ್ತಿಯನ್ನು ದೇವರು ಅವರಿಗೆ ಕೊಡಲಿ. ಅವರ ಅಗಲುವಿಕೆ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮೂಲೆಯ ಜನರಿಗೆ ಕೂಡ ಒಂದು ತುಂಬಲಾರದ ನಷ್ಟ. ತನ್ನ ಉಳ್ಳಾಲ ಭಾಗದಲ್ಲಿ ಮುಡಿಪುವಿನಿಂದ ಹಿಡಿದು ಎಲ್ಲ ಕಡೆ ತನ್ನ ಶಿಷ್ಯವರ್ಗವನ್ನು ಹೊಂದಿರುವಂತಹ ಒಬ್ಬ ಇಂತಹ ಗುರುವನ್ನು ಕಳೆದುಕೊಂಡಂತಹ ಈ ನಮ್ಮ ಒಂದು ನೃತ್ಯದ ಗುರುಗಳ ಒಂದು ಅಗಲುವಿಕೆ ಎಲ್ರಿಗೂ ತುಂಬ ನೋವನ್ನು ತಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ತುಂಬ ದುಃಖದಿಂದ ಹೇಳ್ತಾ ಇದ್ದೇನೆ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ಅವರ ಒಂದು ಅಗಲುವಿಕೆಯನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಇದ್ದೇನೆ. ಸ್ನೇಹಿತರೆ, ಮನಸ್ಸು ಬಹಳ ಭಾರ ಆಗ್ತಾ ಇದೆ. ಬಹಳ ನಿಡುಗಾಲದ ಮಿತ್ರನನ್ನು ಅಗಲಿಸಿದಂತಹ ದುಃಖದಲ್ಲಿದ್ದೇವೆ. ನನ್ನದು ನಾಟ್ಯ ವಿದ್ವಾನ್ ಶ್ರಾವಣ ಉಳ್ಳಾಳ್ ಅವರದ್ದು ಇಂದು ನಿನ್ನೆಯ ಪರಿಚಯ, ಸಂಬಂಧ, ಸ್ನೇಹ ಅಲ್ಲ. ಶ್ರಾವಣ ವಿದ್ಯಾರ್ಥಿಯಾಗಿದ್ದಾಗ, ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಮಿತ್ರರಾಗಿದ್ದವರು. ಅಲ್ಲದೆ ಅವರು ಅಡ್ವೊಕೇಟ್ ಅಡ್ವೈಸರ್ ಆಗಿ ಎಲ್ಲ ಅನೇಕ ಸಲ ಕೆಲಸ ಮಾಡುವ ಸಮಯದಲ್ಲೂ ನನಗೆ ಆಗಾಗ ಸಿಗ್ತಾ ಇದ್ದವರು. ಮತ್ತು ಕನ್ನಡದ ಬಗ್ಗೆ ಬಹಳ ಒಳ್ಳೆಯ ಪ್ರೀತಿ ಇದ್ದವರು. ಸೆಂಟ್ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಅನೇಕ ಶಿಕ್ಷಕರ ಜೊತೆ ನಾವಿಬ್ಬರು ಸೇರಿ ಒಡನಾಟ ಇಟ್ಟುಕೊಂಡಿದ್ದೆವು. ಈ ಮೂಲಕ ಪ್ರಾರಂಭಗೊಂಡಂತಹ ಈ ಪ್ರೀತಿ ನಿರಂತರವಾಗಿ ಆನಂತರದಲ್ಲಿ ಉಳ್ಳಾಳದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಒಂದು ನೃತ್ಯ ತರಗತಿಯನ್ನು ಮಾಡಬೇಕು ಎಂಬ ಹಂಬಲವನ್ನು ಅವರು ವ್ಯಕ್ತಪಡಿಸಿದ ಸಮಯದಲ್ಲಿ ಅದಕ್ಕೆ ಬೇಕಿರುವ ಪೂರಕ ವ್ಯವಸ್ಥೆಗೆ ನಾವು ಅವರ ಹಿಂದೆ ಪರಿಶ್ರಮಿಸಿದ್ದೆವು. ಆನಂತರ ಬಹಳ ಸೂಕ್ತವಾದ ಮಂತ್ರನಾಟ್ಯ ಕಲಾ ಗುರುಕುಲ ಎನ್ನುವಂತಹ ನೃತ್ಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಹಳ ಗುರುತರ ಜವಾಬ್ದಾರಿಯಿಂದ ಪಂದನಲ್ಲೂರು ಶೈಲಿಯ ಭರತನಾಟ್ಯವನ್ನು ಗುರುಕುಲ ಮಾದರಿಯಲ್ಲಿ ಕಲಿಸಿಕೊಂಡು ಬಂದದ್ದು ಅವರಿಗಿರುವಂತಹ ಅನನ್ಯತೆ ಹೌದು, ವಿಶೇಷತೆ ಹೌದು. ಆ ಮೂಲಕ ಬಹಳ ಸಣ್ಣ ಅವಧಿಯಲ್ಲಿ ಬಹಳ ದೊಡ್ಡ ಖ್ಯಾತಿಯನ್ನು ಪಡೆದರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಅವರಿಗೆ ಲಭ್ಯ ಆಗಿತ್ತು. ಇತ್ತೀಚೆಗಷ್ಟೇ ಆರ್ಯಭಟ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯ ಆಗಿತ್ತು. ವಿಶೇಷ ಏನಂದರೆ ಬಹಳ ಸಣ್ಣ ಅವಧಿಯಲ್ಲಿ ದೇಶ ವಿದೇಶಗಳ ಕಾರ್ಯಕ್ರಮ ಅವರಿಗೆ ಸಿಕ್ಕಿತು. ಅಲ್ಲದೆ ಅನೇಕ ಸುತ್ತಮುತ್ತಲಿನ ಜನರ ಮನಸ್ಸನ್ನು ಸೆಳೆಯುವುದಕ್ಕೂ ಅವರು ಯಶಸ್ವಿಯಾದರು. ಮೊನ್ನೆ ಕಳೆದ ವಾರದಲ್ಲಷ್ಟೇ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಉತ್ಸವ ನಡೆದ ಸಂದರ್ಭದಲ್ಲಿ ಅವರದ್ದು ನಾಟ್ಯ ಮಂತ್ರಂ ಎನ್ನುವಂತಹ ಪ್ರಸ್ತುತಿ ಇತ್ತು ಶ್ರಾವಣ್ ಉಳ್ಳಾಳ್ ಅವರ ನಿರ್ದೇಶನದಲ್ಲಿ. ಆಗ ನಾನು ಅವರ ಮನೆಯವರ ಹತ್ರ, ಅವರ ಮಗಳ ಹತ್ರ ಎಲ್ಲ ಕೇಳಿದಾಗ ತಂದೆ ಎಲ್ಲಿ ಅಂತ ಕೇಳಿದಾಗ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದರು. ನಾನೇನೋ ಕಾಲ ಸಹಜವಾದ ಏನೋ ಅನಾರೋಗ್ಯ ಏನೋ ಅಂತ ಅಂದುಕೊಂಡೆ. ನಂತರದಲ್ಲಿ ದಿನೇ ದಿನೇ ಉಲ್ಬಣಾಗಿ ಶ್ರಾವಣ್ ಉಳ್ಳಾಳ್ರವರ ಪತ್ನಿಯ ಅಕ್ಕ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಶಿಕ್ಷಕಿ. ಹಾಗೆ ಅವರಲ್ಲಿ ಪ್ರತಿನಿತ್ಯವೂ ಏನು ಎತ್ತ ಹೇಗೆ ಸ್ಥಿತಿ ಅಂತ ನಾನು ವರದಿ ಕೇಳ್ತಾ ಇದ್ದೆ ನಿನ್ನೆಯವರೆಗೂ. ದಿನೇ ದಿನೇ ಉಲ್ಬಣ, ಇನ್ನೇನೋ ಪ್ರಾರಂಭ, ಹಾಗೆ ಹೀಗೆ ಅಂತ ದಿನೇ ದಿನೇ ಉಲ್ಬಣ ಆಗುವ ಬಗ್ಗೆ ಅವರು ಹೇಳ್ತಾ ಇದ್ರು. ಬಹಳ ಆತಂಕ ಆಗ್ತಿತ್ತು. ಆದರೆ ದುರ್ವಿಧಿ, ನಾವು ಕಳೆದುಕೊಂಡಿದ್ದೇವೆ. ನಾನು ಬೇರೆ ಬೇರೆ ಕಾರಣಕ್ಕೆ ಹೆಚ್ಚು ದುಃಖವನ್ನು ಅನುಭವಿಸ್ತೇನೆ. ಏಕೆಂದರೆ
ಒಂದು ಬಹುಕಾಲದ ಮಿತ್ರ, ಸಮಾನ ಮನಸ್ಕ, ದೈವಾರಾಧನೆಯಲ್ಲಿ ಅತೀವವಾದ ಆಸಕ್ತಿ. ದೈವ ಚಾಕಿರಿಗೆ ಅವರು ಹೋಗ್ತಿದ್ರು ಅನೇಕ ಬಾರಿ, ಕೊರಗಜ್ಜ ಮತ್ತು ಮಂತ್ರದೇವತೆಯಲ್ಲಿ. ಮಂತ್ರದೇವತೆ ಎನ್ನುವ ದೈವದ ಬಗ್ಗೆ ಅತೀವವಾದ ಪ್ರೀತಿ. ಅದಕ್ಕೋಸ್ಕರವೇ ಅವರ ನೃತ್ಯ ಸಂಸ್ಥೆಗೆ ಅವರು ಮಂತ್ರ ನಾಟ್ಯ ಕಲಾ ಗುರುಕುಲ ಅಂತ ಹೆಸರಿಟ್ಟಿದ್ರು. ಮಗಳಿಗೆ ಮಂತ್ರ ಅಂತ ಹೆಸರು, ಮಗಳಿಗೆ. ಈ ಮಂತ್ರ ಎನ್ನುವ ಮಗಳು ನಮ್ಮ ರಾಷ್ಟ್ರೋತ್ಥಾನ ಕೇಂದ್ರದ UKG ವಿದ್ಯಾರ್ಥಿನಿ. ಹಾಗಾಗಿ ನಮ್ಮ ಶಿಷ್ಯೆ. ನಮ್ಮ ಧರ್ಮ ಶಿಕ್ಷಣ ತರಗತಿಗೂ ಅವರು ಬರ್ತಿದ್ರು, ಅವರ ಅಕ್ಕನ ಮಕ್ಕಳು ಬರ್ತಿದ್ರು. ಹಾಗಾಗಿ ನನ್ನ ಶಿಷ್ಯವೂ ಹೌದು ಅವರ ಮಗಳು, ಶ್ರಾವಣ ಉಳ್ಳಾರ್ ಅವರ ಮಗಳು ನನ್ನ ಶಿಷ್ಯವೂ ಹೌದು. ಅಲ್ಲದೆ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರತಿ ಚಟುವಟಿಕೆಗೂ ಅವರು ಬರ್ತಿದ್ರು. ಅವರ ಪತ್ನಿ ಶೈನಾರಾಣಿ ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ಅವರ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಬಹುಕಾಲ ಶ್ರಾವಣ ಉಳ್ಳಾಳ್ರವರ ನೃತ್ಯ ಸಂಸ್ಥೆಗೆ ನಾನು ನಿರೂಪಕನಾಗಿ ಹೋಗಿದ್ದೆ. ಈ ಕಾರಣಕ್ಕೂ ನನಗೆ ಅತೀವವಾದ ದುಃಖ ಆಗ್ತಿದೆ. ಮತ್ತೆ ನಾವು ಸಮಾನ ಮನಸ್ಕರು, ಬೇರೆ ಬೇರೆ ಕಾರಣಕ್ಕೆ ನೃತ್ಯ ಆಗಿರಲಿ, ಬೇರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೆವು, ಒಂದಷ್ಟು ದೈವಾರಾಧನೆ ಬಗ್ಗೆ ಚರ್ಚೆ ಮಾಡ್ತಿದ್ದೆವು. ನಾನು ಕೊಟ್ಟಂತ ಅನೇಕ ಪುಸ್ತಕಗಳು ಇವತ್ತು ಶ್ರಾವಣ ಬಳಿಯಲ್ಲಿದೆ. ಅವರು ನನಗೆ ಅನೇಕ ಸಂಗತಿಗಳನ್ನು ಹೇಳಿದ್ದಿದೆ. ಹೀಗೆ ಒಂದಷ್ಟು ನಮ್ಮ ಒಡನಾಟವನ್ನು ಹಂಚಿಕೊಂಡದ್ದಿದೆ. ಆದರೆ ದುರ್ವಿಧಿ, ಅವರು ಮಾಡಿರುವುದಕ್ಕಿಂತಲೂ ಸಾಧನೆ ಮಾಡಬೇಕಿದ್ದದ್ದು ಇನ್ನೂ ಸಾಕಷ್ಟಿತ್ತು. ಇದೇನೋ 1-2 ಪ್ರಶಸ್ತಿಗಳು ಬಂದಿತ್ತು, ಆದರೆ ಉಳ್ಳಾಳದ ಕೀರ್ತಿಯನ್ನು ಬೆಳಗುವಂಥ ಅನೇಕ ಕೆಲಸಗಳು ಅವರಿಂದ ಆಗ್ಲಿಕ್ಕಿತ್ತು. ಒಂದು ಅಪೂರ್ಣ ಬದುಕನ್ನು ಅವರು ಕಂಡುಕೊಂಡು ಹೋದರು. ಬಹುಶಃ ಉಳ್ಳಾಳದ ನೃತ್ಯ ಇತಿಹಾಸ ಏನುಂಟು ಅದರಲ್ಲಿ ಇದೊಂದು ಮರೆಯಲಾಗದ ದುಃಖದ ದಿನ. ಉಳ್ಳಾಳದ ನೃತ್ಯ ಸಾಧನೆಯಲ್ಲಿ ಇದು ಅಪೂರ್ಣತೆಯನ್ನೇ ತೋರಿಸ್ತದೆ. ಹಾಗಾಗಿ ಅನೇಕ ಹಿರಿಯರ ದುಃಖ ಇದೆ, ಅನೇಕ ಕಿರಿಯರ ಬೇಸರ ಇದೆ. ನಿಜಕ್ಕೂ ಬಹಳ ಮನಸ್ಸು ಆರ್ಧವಾಗಿದೆ. ಭಗವಂತ ಸದ್ಗತಿ ಕೊಡಲಿ ಅಂತ ಬಹಳ ಭಾರ ಮನಸ್ಸಿನಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.